ಉಳ್ಳಾಲ ನೇತ್ರಾವತಿ ಸಂಘ ಆತ್ಮಹತ್ಯೆ ಕೇಂದ್ರ ಆವೊಂದುಂಡು. ಉದ್ಯಮಿ ಕಾಫಿ ಡೇದ ಮಾಲಕರು ಸಿದ್ಧಾರ್ಥನ ಆತ್ಮಹತ್ಯೆದ ಬೊಕ್ಕ ಏತೋ ಜನ ಆತ್ಮಹತ್ಯೆ ಮಲ್ದೊಂದೆರು. ಇಂದೇನು ಅಕೇರಿ ಮಲ್ಪಡು ಪಂಪಿನ ನೆಟ್ಟಿಡು ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್ ಸಂಘಗ ಸರಿಯಾದ 4 ತಡೆಗೋಡೆ ರೀತಿಡು ತಂತಿ ಬೇಲಿನ ಪಾಡ್ನ ವ್ಯವಸ್ಥೆ ಮಲ್ಪೆರ ಉಲ್ಲೇರು. ಇಂದತ ಕಾಮಗಾರಿ 1 ವಾರಡು ಸುರುವಾಯರ ಉಂಡು. ಅಂಚೆನೆ ಸಿಸಿಟಿವಿ ಕ್ಯಾಮೆರಾಲ ಪಾಡ್ವೇರು. ಸಿಸಿಟಿವಿ ಕ್ಯಾಮೆರಾನು ಪೊಲೀಸ್ ಇಲಾಖೆಗೆ ಲಿಂಕ್ ಮಲ್ತದು. ದುಂಬುದ ದಿನೊಕ್ಲೆಡು ಪ್ರತಿಯೊಂಜಿ ಸಿಸಿಟಿವಿಡು ಬರ್ಪುನ ದೃಶ್ಯಲು ಪೊಲೀಸ್ ಇಲಾಖೆಗೆ ದುವೋಲಿ. ಈ ಬಗ್ಗೆ ಸುದ್ದಿಗಾರರಿಗೆ ತೆರಿಪಾಯಿನ ಶ್ರೀ ವೇದವ್ಯಾಸ್ ಕಾಮತ್ ಸುರುದ ಹಂತಡು ತಂತಿ ಬೇಲಿಗೆ 1 ಕೋಟಿ 20 ಲಕ್ಷ ಆಪುಂಡು ಪನ್ನಗ ತಾನು ತಂತಿ ಬೇಲಿನ ಪಾಡೆರೆ ಒತ್ತಾಯ ಮಲ್ತದಿತ್ತೆ. ದಾಯಪಂಡ ಓರಿ ಆತ್ಮಹತ್ಯೆ ಮಲ್ತದು ಆಯನ ಮೃತದೇಹ ನಾಡೆರೆ ಸರ್ಕಾರ ಜಿಲ್ಲಾಡಳಿತ ಏತ್ ಖರ್ಚು ಮಲ್ಪುಂಡು. ಅವೆರ್ದು ತಂತಿ ಬೇಲಿ ಪಾಂಡ ಇಂದೇನು ತೂದು ಆತ್ಮಹತ್ಯೆ ಮಲ್ಪನ ಒಡ್ಚು ಪಂಡದು ಮನಸ್ಸನ್ನು ಬದಲಾವಣೆ ಮಲ್ಪೇರು ಪಂಡದು ಸಾರ್ವಜನಿಕರು ದಿಂಜ ಸರ್ತಿ ಮನವಿ ಮಲ್ದಿತ್ತರು. ಈ ಪ್ರಕಾರ ಬೇಲಿ ಪಾಡರೆ ಜಿಲ್ಲಾಧಿಕಾರಿನ ಅನುಮೋದನೆ ತಿಕ್ಕದರು. 1 ವಾರದೊಲೆ ಬೇಲೆ ಶುರುವಾಯರು ಉಂಟು ಪಂಡು ತಿರುಪಾಯರು. ಮಂಗಳೂರಿನ ನನ್ನ ಕ್ಷೇತ್ರದಲ್ಲಿರುವಂತಹ ಒಂದು ಸೇತುವೆ ಅಂತ ಹೇಳಿದ್ರೆ ನೇತ್ರಾವತಿ ಸೇತುವೆ. ಆ ಸೇತುವೆಯಲ್ಲಿ ಈಗಾಗಲೇ ಬಹಳಷ್ಟು ಜನರು ಆತ್ಮಹತ್ಯೆ ಮಾಡಿಕೊಂಡದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಅಲ್ಲಿಗೆ ಒಂದು ಈಗಾಗಲೇ ಸಿಸಿಟಿವಿ ಕ್ಯಾಮರಾ ಅದು ಕೂಡ ಪೊಲೀಸ್ ಇಲಾಖೆಗೆ ಲಿಂಕ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಆ ಸಿಸಿಟಿವಿಯಲ್ಲಿ ಬರುವಂಥ ದೃಶ್ಯಗಳು ಪೊಲೀಸ್ ಇಲಾಖೆಗೆ ನೋಡುವಾಗ, ಅದಲ್ಲದೆ ಆ ಬ್ರಿಡ್ಜಿಗೆ ಸರಿಯಾಗಿ 4 ತಡೆಗೋಡೆದ ರೀತಿಯಲ್ಲಿ ತಂತಿ ಬೇಲಿಯನ್ನು ಹಾಕುವಂಥದ್ದು. ಪ್ರಾರಂಭದ ಹಂತದಲ್ಲಿ ತಂತಿ ಬೇಲಿಗೆ ವೆಚ್ಚಗಳು 1 ಕೋಟಿ 20 ಲಕ್ಷದಷ್ಟು ಬರ್ತದೆ ಅಂತ ಹೇಳುವಾಗ ನಾನು ತಂತಿ ಬೇಲಿಯನ್ನು ಹಾಕಬೇಕು ಅಂತ ಹೇಳುವಂಥದ್ದು ನಾನು ಒತ್ತಾಯ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಆತ್ಮಹತ್ಯೆ ಆದಾಗ ಅವನ ಮೃತದೇಹವನ್ನು ಹುಡುಕ್ಲಿಕ್ಕೆ ಸರ್ಕಾರ, ಜಿಲ್ಲಾಡಳಿತ, ಇಲಾಖೆಯವರು ಎಷ್ಟು ಖರ್ಚು ವೆಚ್ಚಗಳನ್ನು ಮಾಡ್ತಾರೆ ಅಂತೇಳಿ ನೋಡಿದೆ. ಈಗ ಇತ್ತೀಚೆಗೆ ಕಾಫಿ ಡೇನ ಮುಖ್ಯಸ್ಥರಾದ ಸಿದ್ಧಾರ್ಥ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಕೋಸ್ಟ್ ಗಾರ್ಡ್ ಇಲಾಖೆ, ಬೇರೆ ಬೇರೆ ಇಲಾಖೆ ಅವರು ಅಲ್ಲಿ ಹೋಗಿ ಆ ಮೃತದೇಹವನ್ನು ಹುಡುಕ್ಲಿಕ್ಕೆ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡ್ತಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಅನಾಹುತ ಆದಾಗ ವರ್ಷಕ್ಕೊಂದು 16 ಬಾರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕಿಂತ ಅದಕ್ಕೆ ಒಂದು ತಂತಿ ಬೇಲಿ ಹಾಕಿ ಅದರಲ್ಲಿ ಜನರು ಇನ್ನು ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ತಂತಿ ಬೇಲಿ ಕಂಡಾಗ ನಾನು ಆತ್ಮಹತ್ಯೆಯ ಮನಸ್ಸನ್ನು ಬದಲಾವಣೆ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ಸಾರ್ವಜನಿಕರು ಬಹಳಷ್ಟು ಜನರು ಬಂದು ಮನವಿ ಕೊಟ್ಟಿದ್ರು, ಬೇಡಿಕೆಯನ್ನಿಟ್ಟಿದ್ರು. ಆ ಪ್ರಕಾರ ಮೂಡದ ಕಡೆಯಿಂದ ಪ್ರಾರಂಭದ ಹಂತದಲ್ಲಿ 1 ಕೋಟಿ 20 ಲಕ್ಷ ಕಂಡಾಗ ನಾನು ಕುಣಿಸ್ಕೊಂಡೆ ಅಷ್ಟು ದೊಡ್ಡ ಮೊತ್ತವನ್ನು ಹಾಕಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ಪ್ರಶ್ನೆ ಬಂತು. ಯಾಕಂದರೆ ದೊಡ್ಡ ಬೇರೆ ಕಡೆಗೆ ಉಪಯೋಗಿಸಬಹುದು ಇಷ್ಟು ದೊಡ್ಡ ಮೊತ್ತ ಅಂತ ಹೇಳೋದು ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ಬೇರೆ ಬೇರೆ ಸ್ಪೆಷಲಿಸ್ಟ್, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಕೂತು ಮಾತುಕತೆ ಮಾಡಿ ಕೊನೆಯದಾಗಿ ಸರಿಸುಮಾರು ಒಂದು 62-65 ಲಕ್ಷ ರೂಪಾಯಿ ಬರುವಷ್ಟು ವೆಚ್ಚದಲ್ಲಿ ತಂತಿ ಬೇಲಿ 4 ಗೋಡೆಗೆ ಕೂಡ ಹಾಕುವಂಥದ್ದು ಈಗ ಫೈನಲ್ ಆಗಿ DC ಅನುಮೋದನೆಯನ್ನು ಸಿಕ್ಕಿದೆ. ಈಗ ಟೆಂಡರ್ ಕರೆದು ವರ್ಕ್ ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ. ನನ್ನ ಕಡೆದ್ರೆ 1 ವಾರದೊಳಗಡೆ ನಾನು ಏನು ಪ್ರಾರಂಭದ ಗುದ್ದಲಿ ಪೂಜೆಯ ಕಾರ್ಯವನ್ನು ಮಾಡಬಹುದು. ಹಾಗಾಗಿ ಅದೊಂದು ಮಾಡಿದಾಗ ಅದರೊಂದಿಗೆ ಸಿಸಿಟಿವಿ ಕ್ಯಾಮರಾದ ಕೂಡ 5 ಲಕ್ಷದ ವೆಚ್ಚದಲ್ಲಿ ಮೂಡದ ಇಲಾಖೆ ಮಾಡಿಸುವಂಥ ಕೆಲಸಗಳು. ಇದಕ್ಕೆ ಕೂಡ NHಗಳಿಂದ ಅನುಮೋದನೆಗೊಳಿಸಬೇಕು, ಪೊಲೀಸ್ ಇಲಾಖೆಯಿಂದ ಅನುಮೋದನೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಗಿರ್ಬೋದು. ಅದರ ಮಧ್ಯದಲ್ಲಿ ಕೊರೋನಾದ ಕಾರಣ ಇನ್ನಷ್ಟು ತಡವಾಗಿದೆ. ಹಾಗಾಗಿ ತಡವಾದರೂ ಕೂಡ ಈ ಕಾರ್ಯಗಳು ಯಶಸ್ಸಿನಲ್ಲಿ 1 ವಾರದೊಳಗಡೆ ಕಾರ್ಯ ಪ್ರಾರಂಭ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ